ಇವತ್ತಿನ ಈ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಈ ಸಭಾಂಗಣದಲ್ಲಿ ನಡೆಯುತ್ತಿರುವಂಥ ಸ್ವರಾಜ್ಯ 75 ನನ್ನ ಭಾರತ ಸಮರ್ಥ ಭಾರತ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಭಾರತ ಸ್ವರಾಜ್ಯ ಸಮರ್ಥ ಭಾರತ ಅಂತ ಹೇಳಿದ್ರೆ, ನಾವು ಸುದ್ದಿ ಬಿಡುಗಡೆ ಪತ್ರಿಕೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ 3 ತಾಲೂಕಲ್ಲಿ ಮಾಧ್ಯಮವಾಗಿ ಪತ್ರಿಕೆ ಆಗಿರಲಿ, ಚಾನಲ್ ಆಗಿರಲಿ, ಇದನ್ನು ನನ್ನ ಊರು ಸಮರ್ಥ ಊರು ಅಂತ ಹೇಳುವಂಥ ಒಂದು ಐಡಿಯಾಲಜಿ ಇಟ್ಕೊಂಡು ಬೆಳೆದು ಬಂದಂಥ ಪತ್ರಿಕೆ ನಡ್ಕೊಂಡು ಹೋಗುವಂಥ ಮಾಧ್ಯಮ ಸಂಸ್ಥೆ. ಆದ ಕಾರಣ ದಕ್ಷ ರವೀಂದ್ರ ಸರ್ ಹಾಗೂ ಲಕ್ಷ್ಮೀ ಪ್ರಸಾದ್ ಅವ್ರು ಬಂದು ನಾನು ಆಹ್ವಾನಿಸಿದಾಗ ಭಾರಿ ಖುಷಿಪಟ್ಟು ಒಪ್ಕೊಂಡೆ. ನಾನು ಇವತ್ತು ಸಭಾಂಗಣದಲ್ಲಿರುವಂಥ ಮುಖ್ಯ ಭಾಷಣಗಾರರಾದಂಥ ರಾಜೇಶ್ ಪದ್ಮಾರ್ ಅವರೇ, ಡಾಕ್ಟರ್ ಅಖಿಲೇಶ್ ಪಾಣಾಜೆ ಅವರೇ, ಹರಿಣಿ ಪುತ್ರಯ್ಯ ಅವರೇ, ಹಾಗೂ ಸಭೆಯಲ್ಲಿ ನೆರೆದಿರುವಂಥ ಪುತ್ತೂರಿನ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವಂಥ ವ್ಯಕ್ತಿಗಳಿದ್ದೀರಿ. ಬೇರೆ ಬೇರೆ ಸಂಸ್ಥೆಗಳನ್ನು ರೆಪ್ರೆಸೆಂಟ್ ಮಾಡುವಂಥ ವ್ಯಕ್ತಿಗಳಿದ್ದೀರಿ. ಡಾಕ್ಟರ್ JC ಅಡಿಗ್ರಿ ಇರ್ಬೋದು, ಡಾಕ್ಟರ್ ಸುರೇಶ್ ಪುತ್ರಯ್ಯ ಇರ್ಬೋದು, ಕೌನ್ಸಿಲರ್ ಆದಂಥ ವಿದ್ಯಾಗೌರಿ ಅವರು ಇರ್ಬೋದು, ಸಾಕಷ್ಟು ಜನ, ಹಾಗೂ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರುಗಳೆಲ್ಲ ಇದ್ದೀರಿ. ಸಂತೋಷ ಪಡ್ತಿದ್ದೇನೆ ನಿಮ್ಮೊಟ್ಟಿಗೆ ನನ್ನದೊಂದೆರಡು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ. ಮುಖ್ಯ ಭಾಷಣಗಾರರಾದಂಥ ರಾಜೇಶ್ ಪದ್ಮಾರ್ ಅವರು ಸಾಕಷ್ಟು ನಮ್ಮನ್ನೊಂದು ಈ ಸ್ವಾತಂತ್ರ್ಯ ಹೋರಾಟದ ಆ ದೀರ್ಘಕಾಲದ ಕಾಲಘಟ್ಟಗಳನ್ನು ನಮಗೆ ಮೆಲುಕು ಹಾಕಿಸಿದ್ರು. ಸಾಕಷ್ಟು ವಿಚಾರಗಳು ಅವ್ರು ಹೇಳಿದಂತೆ ನಮಗೆ ಎಷ್ಟೋ ಸಲ ಗೊತ್ತಿರೋದಿಲ್ಲ, ಪಠ್ಯ ಪುಸ್ತಕದಲ್ಲಿ ಇರೋದಿಲ್ವಾ, ಇನ್ನೊಂದು ನಾವು ಬೇರೆ ಬೇರೆ ಥರದಲ್ಲಿ ಕಲ್ತ್ಕೊಂಡು ಬಂದಿರ್ತೇವೆ, ಕೇಳಿರ್ತೇವೆ, ಓದಿ ತಿಳ್ಕೊಂಡಿರ್ತೇವೆ. ಅದರಲ್ಲಿ ಈ ಬೇರೆ ಬೇರೆ ಥರದ ಹೋರಾಟ ಇರ್ಬೋದು, ಕ್ರಾಂತಿಕಾರಿ ಹೋರಾಟ, ಶಿಕ್ಷಣ ಹೋರಾಟ, ಅಥವಾ ಮಾಧ್ಯಮ ಇಂಥ ಕ್ರಾಂತಿಕಾರಿ ಮಾಧ್ಯಮಗಳ ಮೂಲಕ ಗೊತ್ತಾದಂಥದ್ದು ಇನ್ನೊಂದು ಸಾಕಷ್ಟು. ಅದೇ ಥರ ಅವ್ರು ಹೇಳಿದರು, ಮಹಾತ್ಮ ಗಾಂಧೀಜಿ ಅವರಿರ್ಬೋದು, ಸರ್ವರ್ಕರ್ ಇರ್ಬೋದು, ವಿವೇಕಾನಂದರ್ ಇರ್ಬೋದು, ಬೇರೆ ಬೇರೆ ಹಿರಿಯರ ಕೊಡುಗೆಗಳಿರ್ಬೋದು ಸ್ವಾತಂತ್ರ್ಯದಲ್ಲಿ ಹೇಗೆ ಅಂತ ಹೇಳುವಂಥ ಬಗ್ಗೆ. ಸೊ ಇದನ್ನೆಲ್ಲ ಭಾಳ ಮನ ಮುಟ್ಟೋ ಥರ ನೀವು ತಿಳಿಸಿದ್ದೀರಿ. ಅದಕ್ಕೆ ಪೂರಕವಾಗಿ ನಾನೊಂದು ವಿಷಯ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಹಾತ್ಮ ಗಾಂಧಿ ಅಂತ ಹೇಳಿದ ತಕ್ಷಣ ಸ್ವರಾಜ್ಯ, ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ಸ್ವರಾಜ್ಯ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವದ ಒಂದು ಪ್ರಜಾಪ್ರಭುತ್ವಕ್ಕೆ ಅದೊಂದು ಅಡಿಪಾಯ. ಯಾಕಂದ್ರೆ ಜನರಿಂದ ಜನರಿಗೋಸ್ಕರ ಆಳುವಂಥದ್ದು, ನಮ್ಮನ್ನು ನಾವು ಆಳುವಂಥದ್ದು, ನಮ್ಮ ಜನರನ್ನು ನಾವು ಚೂಸ್ ಮಾಡಿ ನಮ್ಮನ್ನು ಒಂದು ಒಳ್ಳೆ ರೀತಿ ಆಡಳಿತ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದು. ಈ ಸಮರ್ಥ ಭಾರತ ಆಗಲಿಕ್ಕೆ ಪ್ರಜಾಪ್ರಭುತ್ವ ಒಂದು ಒಳ್ಳೆ ಅಡಿಪಾಯ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಪ್ರತಿಯೊಂದು ಪ್ರಜೆ ಕೂಡ ತನಗೆ ಬೇಕಾದವರನ್ನು ಆರಿಸುವಂಥ ಶಕ್ತಿ ಪ್ರಜಾಪ್ರಭುತ್ವದಲ್ಲಿದೆ ಎಲ್ರಿಗೂ, ನಮಗೂ. ಸೊ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಪ್ರಜಾಪ್ರಭುತ್ವ ಇರ್ಬೋದು, ಸ್ವರಾಜ್ಯದ ಕಲ್ಪನೆಯನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದರಷ್ಟು ಒಳ್ಳೆ ನಮ್ಮ ಸಮರ್ಥ ಭಾರತ ಖಂಡಿತವಾಗಿ ನನ್ನ ಭಾರತ ಸಮರ್ಥ ಭಾರತ ಆಗ್ತದೆ ಅಂತ ಹೇಳೋದನ್ನು ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಥರ ಸರ್ ಹೇಳಿದರು, ಬೇರೆ ಬೇರೆ ಕಾಲಘಟ್ಟಗಳಿತ್ತು. ರಾಮರಾಜ್ಯ ಅಂದರೆ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯ ಅಂದರೆ ಹೇಗಿತ್ತು ಅಂತ ಹೇಳುವಂಥದ್ದು. ಮಹಾತ್ಮ ಗಾಂಧೀಜಿಯವರಿಗೆ ಸ್ವಾತಂತ್ರ್ಯ ಬಂದಾಗ ಅವರು ವೆಸ್ಟ್ ಬೆಂಗಾಲಲ್ಲಿದ್ದರು. ಒಂದು ಪತ್ರಕರ್ತರು ಕೇಳಿದಾಗ ಏನು ಹೇಳಿದರು ಅವರು, ನೀವು ಯಾಕೆ ಸೆಲೆಬ್ರೇಷನಲ್ಲಿ ಪಾರ್ಟಿಸಿಪೇಟ್ ಆಗ್ತಾ ಇಲ್ಲ ಅಂತ ಹೇಳುವಾಗ, ಯಾಕೆ ಅಂದರೆ ಅಲ್ಲಿ ಕೆಲವೊಂದು ಗಲಭೆಗಳಿತ್ತು, ಅದನ್ನು ಸರಿಪಡಿಸಲಿಕ್ಕೆ ನಾನು ಇಲ್ಲಿದ್ದೆ. ಮತ್ತು ಅದ ನಂತರ ನಿಮ್ಗೆ ಯಾವ ಥರ ಭಾರತ ಹೇಗಿರಬೇಕು ಅಂತ ಹೇಳಿದರೆ ರಾಮರಾಜ್ಯ ಆದರೆ ಮಾತ್ರ ಇದು ಅಂತ ಹೇಳಿ ಅವರ ಆ ಕಲ್ಪನೆ. ಸರ್ ಹೇಳಿದಾಗೆ ಅದೊಂದು ರಾಮರಾಜ್ಯ ಅಂತ ಹೇಳಿದರೆ ಗಾಂಧೀಜಿಯವರಿಗೆ ಒಂದು ಒಂಟಿ ಮಹಿಳೆ ನಡುರಾತ್ರಿಯಲ್ಲಿ ಒಡವೆ ಆಭರಣಗಳನ್ನು ಧರಿಸಿಕೊಂಡು ನಿಶ್ಚಿಂತೆಯಾಗಿಯಿಂದ ನಡುರಾತ್ರಿ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋದಾಗ ಏನು ಅಪಾಯ, ಅವಳಿಗೆ ಏನು ತೊಂದರೆ ಆಗಲಿಲ್ಲ ಅಂತಿದ್ರೆ ಅವತ್ತು ನಮಗೆ ರಾಮರಾಜ್ಯ ಸಿಕ್ಕಿದಂತೆ ಅಂತ. ಸೊ ಇದು ನಾನೊಂದು ಸರ್ ಇದಕ್ಕೆ ಪೂರಕವಾಗಿ ಎಂದು ಕೆಲವೊಂದು ಹೇಳ್ತಿದ್ದೆ. ಏನು ಅಂತ ಹೇಳಿದರೆ, ನನ್ನ ಕೆಲವು ಮಾತುಗಳಿಗೆ ಕೆಲವು ಮಿಸ್ಟೇಕ್ಸ್ ಇರ್ಬೋದು. ಯಾಕೆಂದರೆ ನಾವು ಮಾತಾಡಿದಲ್ಲಿ ಸ್ವಲ್ಪ ಹಿಂದೆ ಮೊದಲೇ ಬಾರಿಗೆ ಎರಡನೇ ಅಷ್ಟೊಂದು ಯೂಶಲಿ ಕೇಳಲಿಕ್ಕೆ ಮಾತಾಡಲಿಕ್ಕೆ ಸ್ವಲ್ಪ ಅಷ್ಟು ಇರೋದಿಲ್ಲ. ನಾವು ಸುದ್ದಿ ಬಿಡುಗಡೆ ಪತ್ರಿಕೆ ಮತ್ತು ಚಾನಲ್ ಮಾಧ್ಯಮವಾಗಿ
ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕುಗಳಲ್ಲಿ ಈ ನಮ್ಮ ಊರು ಪ್ರಜಾಪ್ರಭುತ್ವ ಏನು ಸ್ವರಾಜ್ಯ ಅಂತ ಏನು ಹೇಳ್ತೇವೆ ಅದು ನಡಿಬೇಕು ಅಂತ ಭಾಳ ಅಂದರೆ ಅದರ ನಿಟ್ಟಿನಲ್ಲೇ ನಮ್ಮ ಪತ್ರಿಕೆಯ ಆಶಯ ಇರುವಂಥದ್ದು, ಐಡಿಯಾಲಜಿ ಇರುವಂಥದ್ದು. ಪ್ರಜಾಪ್ರಭುತ್ವ ಅಥವಾ ಸ್ವರಾಜ್ಯ ನಡಿಬೇಕು ಅಂತಿದ್ರೆ ಕೆಲವೊಂದು ಬಿಡುಗುಗಳಿರ್ತವೆ ಅದಕ್ಕೆ. ಏನು ಲಂಚ ಭ್ರಷ್ಟಾಚಾರ ಇರ್ಬೋದು, ಸರ್ ಕೂಡ ಮೆನ್ಷನ್ ಮಾಡಿದರು, ಭ್ರಷ್ಟಾಚಾರದ ಒಂದು ಅಥವಾ ಲಂಚ ಭ್ರಷ್ಟಾಚಾರ ಇಂಥವುಗಳೆಲ್ಲ ಕೆಲವು ಪಿಡುಗುಗಳಿವೆ ಈ ಪ್ರಜಾಪ್ರಭುತ್ವದಲ್ಲಿ. ಅದು ಕ್ಲಿಯರ್ ಆದರೆ, ಅದು ಕಡಿಮೆ ಆದರೆ ನಮಗೆ ಇವತ್ತು ನಾಳೆ ಸಮರ್ಥ ಭಾರತ ಆಗಲಿಕ್ಕೆ ಒಂದು ಲೆಕ್ಕದಲ್ಲಿ ಭಾರಿ ಸುಲಭ ಆಗ್ತದೆ ಅಂತ, ಅಥವಾ ಜನಗಳು ನಿಶ್ಚಿಂತೆಯಿಂದ ಬದುಕಲಿಕ್ಕೆ ಇದಾಗ್ತದೆ. ನಾವು ಸುದ್ದಿ ಬಿಡುಗಡೆ ಪತ್ರಿಕೆ ಅಥವಾ ಚಾನೆಲ್ ಅದನ್ನೇ ಕೆಲಸವನ್ನ ಈ 3 ತಾಲೂಕಲ್ಲಿ ಮಾಡ್ತಿದ್ದೇವೆ. ಎಸ್ಪೆಷಲಿ ಆಗಸ್ಟ್ 15, 2021 ರಿಂದ ಇವತ್ತಿನ ತನಕ ನಮ್ಮ 3 ತಾಲೂಕುಗಳಲ್ಲಿ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ 3 ತಾಲೂಕುಗಳಲ್ಲಿ ನಮ್ಮ ರಥ, ಗಾಂಧಿ ರಥ ಅಂತ ನಾವು ಹೇಳ್ತೇವೆ, ಗಾಂಧಿ ರಥ ಅಂತ ಒಂದು 3 ಗಾಡಿಗಳು ಗ್ರಾಮ ಹಳ್ಳಿಗೆ ಹೋಗ್ತಾ ಇವೆ. ನಮ್ಮ ಏನೊಂದು ಘೋಷಣೆ ಮತ್ತು ಫಲಕಗಳನ್ನ ಕೊಡ್ತಾ ಇದ್ದೇವೆ ಎಲ್ಲ ಕಡೆ. ಅದು ಸುದ್ದಿಯ ಆಂದೋಲನ ಅಲ್ಲ, ಒಂದು ಜನರ ಆಂದೋಲನ, ಪುತ್ತೂರಿನ, ಸುಳ್ಯದ, ಬೆಳ್ತಂಗಡಿಯ ಜನಾಂದೋಲನ ಆದ್ರೆ ಮಾತ್ರ ಯಶಸ್ವಿಯಾಗಲಿಕ್ಕೆ ಆಗ್ತದೆ. ಹಾಗೆ ಇಲ್ಲೇ ತನಕ ಈ ಆಗಸ್ಟ್ 15ರಿಂದ ಇವತ್ತಿನ ತನಕ ಏನು ಈ ಬೇರೆ ತರ ಹೋಗ್ತಾ ಇದ್ದೇವೆ, ಇಲ್ಲಿ ಕೂಡ ನಡೆದಿದ್ದವರು ತುಂಬಾ ಜನ ನಾವು ಅದಕ್ಕೆ ಸಪೋರ್ಟ್ ಆಗಿದ್ದಾರೆ, ಘೋಷಣೆಗಳನ್ನ ಕೂಗಿದ್ದಾರೆ, ಫಲಕಗಳನ್ನು ತಗೊಂಡಿದ್ದಾರೆ. ಇದು ನೀವೆಲ್ಲರೂ ಕೂಡ ಇವತ್ತಿಲ್ಲಿ ನಡೆದಂಥವರು ನನ್ನ ಭಾರತ ಸಮರ್ಥ ಭಾರತ ಆಗಬೇಕು ಅಂತಾರೆ, ನನ್ನ ಊರು ಸಮರ್ಥ ಊರಾಗಿರ್ಬೇಕು ಅಲ್ವಾ. ಅಲ್ಲಿ ಅವರು ಸರ್ ಹೇಳಿದಾಗೆ ಮೊದಲಿನ ಕಾಲದ ರಾಜರುಗಳು ಬೇರೆ ತರದಲ್ಲಿ ಏನು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ತಿದ್ರು ಅವರವರ ಊರಲ್ಲಿ. ಅದೇ ತರ ನಾವು ನಮ್ಮ ಊರನ್ನು ಸಮರ್ಥ ಊರು ನಮ್ಮ ಮಾಡಿದಲ್ಲಿ ನಮ್ಮ ಸಮರ್ಥ ಭಾರತ ಆಗ್ಲಿಕ್ಕೆ ನಮ್ಮದೊಂದು ದೊಡ್ಡ ಕೊಡುಗೆ ಆಗ್ತದೆ. ನಮ್ಮ ಊರು ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ, ಒಳ್ಳೆ ಆಡಳಿತ ಇರುವಂತ ಊರಾದ್ರೆ ನಾವು ದೇಶ ಕಟ್ಟಲಿಕ್ಕೆ ಸಾಧ್ಯ. ನಾವು ಸೀದಾ ದೇಶ ಅಂತ ಹೇಳಿ ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಮ ಊರು ನಮ್ಮ ಜವಾಬ್ದಾರಿ ಇರ್ತದೆ. ಸೊ ನಾವೊಂದು ಈ ತರದ ಫಲಕವನ್ನ ಎಲ್ಲ ಕಡೆ ಅಂದ್ರೆ ಹೆಚ್ಚಿನ ಜನ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ದೊಡ್ಡ ದೇಶ ಸೇವೆ ಹಾಗೂ ಜನಸೇವೆ ಅಂತ. ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಎಂದರೆ ದರೋಡೆ, ಭ್ರಷ್ಟಾಚಾರ ಎಂದರೆ ದೇಶದ್ರೋಹ. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ಜಿಲ್ಲೆ ನಮ್ಮದು ಅಂತ. ಈ ಒಂದು ಘೋಷಣೆ ಮತ್ತು ಫಲಕಕ್ಕೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಹಾಗೂ ಮಂಗಳೂರು ತಾಲೂಕುಗಳಿಗೆ ವ್ಯಾಪಕವಾಗಿ ಗ್ರಾಮದಲ್ಲಿ ಬೆಂಬಲ ಸಿಕ್ಕಿದೆ. ಇದೊಂದು ಜನಾಂದೋಲನವಾಗಿ ಕನ್ವರ್ಟ್ ಆಗಿದೆ, ಸುದ್ದಿ ಆಂದೋಲನ ಅಲ್ಲ, ತಾಲೂಕಿನ ಜನರ ಆಂದೋಲನವಾಗಿ ಕನ್ವರ್ಟ್ ಆಗಿದೆ. ನೀವೆಲ್ಲರೂ ಕೂಡ ಇಲ್ಲಿ ನಡೆದಿರ್ತಕ್ಕಂಥ ನನ್ನೊಂದು ರಿಕ್ವೆಸ್ಟ್, ಇವತ್ತು ಈ ಸುಸಂದರ್ಭದಲ್ಲಿ ನೀವು ಈ ತರದೊಂದು ನಿರ್ಣಯ ತಗೊಳ್ಕೊಳ್ಬೇಕು ಮತ್ತು ಒಂದು ಸ್ವಯಂ ಘೋಷಣೆ, ನಿಮಗೆ ನೀವು ಒಂದು ಘೋಷಣೆಗಳನ್ನ ಕೂಕೊಳ್ಬೇಕು. ಏನು ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಈ ವಿಷಯವನ್ನ ಮೊನ್ನೆ ಜನವರಿ 26ರಂದು ಪ್ರಧಾನಿ ಮೋದಿಯವರು ಮನ್ ಕಿ ಬಾತಲ್ಲಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಭ್ರಷ್ಟಾಚಾರ ಎನ್ನುವಂಥದ್ದು ಒಂದು ಗೆದ್ದಲಿ ಇದ್ದಂಗೆ, ಅದನ್ನು ನೀವು ನಮ್ಮನ್ನು ಕೊರಿತಾ ಬರ್ತದೆ, ಅದನ್ನು ತೊಲಗಿಸ್ಬೇಕು ಅಂತ ಹೇಳುವಂಥದ್ದು. ಸೊ ಅದನ್ನು ಅವ್ರು ಇದಕ್ಕಿಂತ ಮುಂಚೆ ಕೂಡ ಹಾಗೆ ನಾಕಾನೆ ದುಂಗ ಅದಕ್ಕೆ ನಾವು ಒಂದು ತಿಳಿಸಿದೆ, ಕಿಲಾದುಂಗ ಅಂತ, ಅಂದರೆ ನಾನು ತಿನ್ಸೋದು ಇಲ್ಲ ತಕೊಳ್ಳೋದು ಇಲ್ಲ ಅಂತ ಹೇಳುವಂಥದ್ದು. ಸೊ ಇದನ್ನ ಬಹಳ ಒಂದು ನೀವೆಲ್ಲರೂ ಈ ಸಂದರ್ಭದಲ್ಲಿ ಒಂದು ನಿರ್ಣಯ ತಗೊಳ್ಬೇಕು. ನಮ್ಮ ಊರು ಭ್ರಷ್ಟಾಚಾರ ಲಂಚ ಮುಕ್ತ ಆಗಿರ್ಬೇಕು. ಅದೇ ತರ ಉತ್ತಮ ಸೇವೆಗೆ ಪುರಸ್ಕಾರ ಮಾಡೋಣ. ಒಂದು ಲಂಚ ಭ್ರಷ್ಟಾಚಾರ ಅಥವಾ ಆ ಥರದ ಅವರಿಗೆ ಬಹಿಷ್ಕಾರ ಮಾಡೋಣ ಅಂತ ಮನಸ್ಸಲ್ಲಿ ತಾವು ಒಂದು ಘೋಷಣೆ ಮತ್ತೆ ನಿರ್ಣಯ ತಗೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮಂಥನ ಪುತ್ತೂರು ಅವರು ಹಮ್ಮಿಕೊಂಡಂತ ಸ್ವರಾಜ್ಯ 75 ನನ್ನ ಭಾರತ ಸಮರ್ಥ ಭಾರತ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಹ್ವಾನಿಸಿದ್ದೀರಾ. ಈ ಕಾರ್ಯಕ್ರಮ ಬರಲಿಕ್ಕೆ ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಒಂದು ನಿಮಿಷ ಇದನ್ನ ಇಲ್ಲಿಯ ಆರ್ಗನೈಸರ್ಸ್ ಮತ್ತು ಮುಖ್ಯ ಭಾಷಣಗಾರರಿಗೆ ಒಂದು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ ನಮ್ಮ ಕಡೆಯಿಂದ.